ರಾಜ್ಯದಲ್ಲಿ ಹಾಲಿನ ಸಂಗ್ರಹಣಾ ದರದಲ್ಲಿ ಏಕರೂಪತೆ ತರಬೇಕು ಎನ್ನುವ ಪ್ರಸ್ತಾವಕ್ಕೆ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ರವಿರಾಜ್ ಹೆಗ್ಡೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಜಗನ್ನಾಥ ಸಭಾಭವನದಲ್ಲಿ ರಾಸುಗಳ ಕೃತಕ ಗರ್ಭಧಾರಣ ಪುನರ್ಮನನ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ರಾಜ್ಯದಲ್ಲಿ ಒಟ್ಟು 14 ಹಾಲು ಉತ್ಪಾದಕರ ಒಕ್ಕೂಟವಿದ್ದು ಹಾಲಿನ ಸಂಗ್ರಹಣಾ ದರವನ್ನು ಕೆಲವೊಂದು ಒಕ್ಕೂಟಗಳಲ್ಲಿ 22 ರಿಂದ 28 ರೂಪಾಯಿನಷ್ಟು ನೀಡುತ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ರೈತರಿಗೆ 28 ರೂಪಾಯಿ ಹಾಲಿನ ಸಂಗ್ರಹಣಾ ದರವನ್ನು ನೀಡುತ್ತಿದೆ. ಹಾಲಿನ ಸಂಗ್ರಹಣಾ ದರದಲ್ಲಿ ಏಕರೂಪತೆ ತಂದರೆ ಸಮಸ್ಯೆ ಪರಿಹಾರ ಆಗಲ್ಲ. ಹೆಚ್ಚುವರಿ ಬಂದಂಥ ಹಾಲನ್ನು ವಿತರಿಸುವ ಮಾರುಕಟ್ಟೆ ವ್ಯವಸ್ಥಿತವಾಗಿ ಆಗಬೇಕು ಎಂದು ಹೇಳಿದರು. ನಾನು ಈ ಸಂದರ್ಭದಲ್ಲಿ ನೆನಬೇಕು ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅವರ ಸಹಕಾರದೊಂದಿಗೆ ದಕ್ಷಿಣ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು ಅವರ ಒಂದು ಪಾಲ್ಗೊಳ್ಳುವಿಕೆಯೊಂದಿಗೆ ಇವತ್ತು 2 ತಾಲೂಕಿನ ಮಟ್ಟಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಹೇಳಿದ್ರು, ನಮ್ಮ ಒಕ್ಕೂಟಗಳ ಹಾಲಿನ ಉತ್ಪಾದನೆಯಲ್ಲಿ ಬಹಳ ದೊಡ್ಡ ಶಕ್ತಿ ಅಂದರೆ ಎಐ ವರ್ಕರ್ಗಳು.